ಉಡುಪಿ ಜಿಲ್ಲೆಯ ಕಟಪಾಡಿ ನಿವಾಸಿ ಜೇಕರ್ ಕುಂದರ್ ವೃತ್ತಿಯಲ್ಲಿ ಆಟೋ ಚಾಲಕ ಜೊತೆಗೆ ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಭಾರಿ ಸುದ್ದಿ ಮಾಡಿದ್ದ ಹುಲಿ ಉಗುರು ಪ್ರಕರಣದಲ್ಲಿ ಚಲನಚಿತ್ರ ನಟರು ಸೇರಿ ಉದ್ಯಮಿಗಳು, ರಾಜಕೀಯ ಮುಖಂಡರ ಪುತ್ರರು ಹುಲಿ ಉಗುರು ಧರಿಸಿ ಭಾರಿ ಸುದ್ದಿಯಾಗಿದ್ರು. ಜೇಕರ್ ಸುಮಾರು 8 ವರ್ಷಗಳಿಂದ ದೀಪಾವಳಿಯ ಸಂದರ್ಭ ವಾಹನ ಪೂಜೆಯ ಜೊತೆಗೆ ವಿಭಿನ್ನವಾಗಿ ಆಟೋವನ್ನ ಸಿಂಗರಿಸುವ ಜೊತೆಗೆ ಸಮಾಜಕ್ಕೆ ಸಂದೇಶ ನೀಡುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಂದು ತಮ್ಮ ಬದುಕಿನ ಬಂಡಿಯನ್ನ ಪೂಜಿಸುವ ಜೊತೆಗೆ ಹುಲಿಯನ್ನ ರಕ್ಷಿಸಿ ಎಂಬ ವಾಕ್ಯದೊಂದಿಗೆ ತಮ್ಮ ರಿಕ್ಷಾದ ಮುಂಭಾಗ ಹುಲಿಯ ಮುಖ ಮತ್ತು ಹುಲಿಯ ಉಗುರಿನ ಸ್ತಬ್ಧ ಚಿತ್ರ ಮಾಡಿದ್ದಾರೆ. ಕಾಡು ಪ್ರಾಣಿಗಳನ್ನ ಉಳಿಸಬೇಕೆಂಬ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನೀಡ್ತಾ ಇದ್ದಾರೆ. ಜೇಕರ್ ಒಬ್ಬ ಕಲಾವಿದರು. ಸ್ಥಳೀಯ ಕಲಾವಿದರ ಪ್ರೋತ್ಸಾಹಿಸುವ ಸಂಸ್ಥೆ ಸಂಗಮ್ ಟೀಮ್ ಇದರ ಸದಸ್ಯರಾಗಿದ್ದು ವಿವಿಧ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ಅವಘಡ ಸಂಭವಿಸಿದ ಸಂದರ್ಭ ತುರ್ತು ಸಹಾಯಕ್ಕೆ ಧಾವಿಸುತ್ತಾರೆ. ಅದೇ ರೀತಿ ಕಟಪಾಡಿ ರಿಕ್ಷಾ ನಿಲ್ದಾಣದಲ್ಲಿ ರಿಕ್ಷಾ ಚಾಲಕರಾಗಿದ್ದು ಎಲ್ಲರ ಅಚ್ಚುಮೆಚ್ಚಿನ ಜೇಕರ್ ಆಗಿದ್ದಾರೆ. ಪ್ರತಿ ವರ್ಷ ದೀಪಾವಳಿ ಸಂದರ್ಭ ವಾಹನ ಪೂಜೆ ಮಾಡಿ ತಮ್ಮ ರಿಕ್ಷಾವನ್ನ ಸಿಂಗರಿಸಿ ದಿನ ಇಡೀ ಉಚಿತ ಸೇವೆ ನೀಡ್ತಾರೆ. ಹುಲಿ ರಕ್ಷಣೆ ಆಗಬೇಕೆಂಬ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸ್ನೇಹಿತರೆ, ಈ ವರ್ಷ ನಾನು ಇದು ಹುಲಿಯ ಉಗುರಿನ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿದ್ದೇನೆ. ಅದು ಯಾಕಂದರೆ ಅರಣ್ಯ ಅಧಿಕಾರಿಗಳೊಂದು ಹುಲಿಯ ಉಗುರಿನ ಬಗ್ಗೆ ಒಂದು ಮಾಹಿತಿ ಎಲ್ಲರೂ ಕೊಟ್ಟಿದ್ದಾರೆ, ಕಾನೂನು ತಂದಿದ್ದಾರೆ. ಅದು ಎಲ್ರಿಗೂ ನನ್ನ ಮುಖಾಂತರ ಸ್ವಲ್ಪ ಮಟ್ಟಿಗೆ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ಇದೊಂದು ಸಾಕ್ಷಿ ಚಿತ್ರವನ್ನು ಮಾಡಿ ನಾನು ಆಟೋದ ಮೂಲಕ ಎಲ್ರಿಗೂ ತೋರಿಸ್ಬೇಕಂತಂದು ನಂದು ಸಣ್ಣ ಪ್ರಯತ್ನ ಹಾಗೆ ಮಾಡ್ತೇನೆ ಸರ್. ಇದು 8ನೇ ವರ್ಷ. ಒಂದೊಂದು ವರ್ಷದಲ್ಲಿ ಒಂದೊಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಣ್ಣ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡು ಈ ರೀತಿ ನನ್ನ ಆಟಕ್ಕೆ ದಿನಾಲು ದುಡಿಯುವಂಥ ಆಟ ಒಂದು ದಿವಸ ರೆಸ್ಟ್ ಇದಕ್ಕೆ. ಮತ್ತು ಸರ್ ಬೇರೆ ವಿಷಯಗಳನ್ನು ನಮ್ಮದು ಪ್ರತಿಯೊಂದು ಪ್ರಾಣಿ ಉಳಿಬೇಕು, ಪ್ರಾಣಿಗಳು ಅಥವಾ ಕಾಡು ಉಳಿದರೆ ಮಾತ್ರ ನಾವಿರೋದು, ಅದೊಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ.